ನಮಸ್ತೆ. ನಾವು ಸಾಯಿ ಮಂದಿರದಲ್ಲಿದ್ದೇವೆ. ಈಗ ಶಂಕರಪುರದ ಸಾಯಿ ಮಂದಿರ. ಒಂದು ಸಾಯಿ ಮಂದಿರಕ್ಕೆ ಬಂದಿರ ನೋಡಿ, ಸಾಯಿಬಾಬಾ ಹೇಗೆ ಮಲಗಿದ್ದಾರೆ ಅಂತ. ಸಾಯಿ ನಮ್ಮ ಕಣ್ಣು ಮುಂದೆನೇ ಇದ್ದಾರೆ ಅಂತ ಅನಿಸ್ತದೆ. ಆಗ ಅಂದ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಖುಷಿಯಲ್ಲಿ ಒಂದು ಹೋದರೆ ನಮಗೆ ಸಮಾಧಾನ ಆಗ್ತದಲ್ಲ. ಅದಕ್ಕೋಸ್ಕರ ಸಾಯಿ ಮಂದಿರಕ್ಕೆ ಬಂದಿದ್ದೇವೆ. ಸಾಯಿ ಮಂದಿರದಲ್ಲಿ ಬಾಬಾನ ನೋಡ್ತಿದ್ದೇವೆ. ಈಗ ಇನ್ನು ಪೂಜೆ ಆಗಬೇಕಷ್ಟೆ. ಒಳಗಿನ ಪೂಜೆ ಫಸ್ಟ್ ಆಗ್ತದೆ. ಈಗ ಪೂಜೆ ನೋಡೋಣ. ಪೂಜೆ ನೋಡಿ ಹೊರಗೆ ಹೋಗೋಣ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಮಗೆ ಎಲ್ಲ ಮನಸ್ಸಲ್ಲಿ ಬೇಜಾರಿದ್ದರೆ, ಆಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿದರೆ, ಅನಿಸದಿದ್ದರೂ ಕೂಡ ಒಂದು ಸಲ ಬನ್ನಿ. ಎಲ್ಲರೂ ಒಂದು ಶಂಕರಾಪುರದ ಸಾಯಿಬಾಬಾ ಮಂದಿರಕ್ಕೆ ಬನ್ನಿ. ಹಾಗೆ ಇಲ್ಲಿ ಒಂದು ಉದ್ಯಾನವನ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿ ಆಗ್ತದೆ, ಮನಸ್ಸಿಗೆ ತೃಪ್ತಿ ಕೊಡ್ತದೆ. ಹಾಗೆ ಕಾಲಭೈರವನ ದೇವಸ್ಥಾನ ಇದೆ. ಹಾಗೆ ಒಂದು ಕಾಲಭೈರವನ ದೇವಸ್ಥಾನಕ್ಕೆ ಸುತ್ತು ಬನ್ನಿ. ಹಾಗೆ ಒಂದು ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಹಾಗೆ ಒಂದು ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯನದು ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡಿ. 19 ಅಡಿ ಎತ್ತರದ್ದು ಅವತ್ತು ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಒಂದು 19 ಅಡಿ ಎತ್ತರದ ಒಂದು ಮೂರ್ತಿಯನ್ನು ನೋಡುವಾಗ ಕಣ್ಣು ತುಂಬಿ ಬರುತ್ತೆ. ನಿಮಗೆ ಎಲ್ಲಿ ಇದ್ದರೂ ಕೂಡ ನೋಡಿ, ಉಡುಪಿಗೆ ಹೋಗುವಾಗ ಇಲ್ಲಿದೆ. ಶಂಕರಾಪುರ ಫಸ್ಟ್ ಸಿಗ್ತದೆ. ಶಂಕರಾಪುರದಿಂದ ಉಡುಪಿಗೆ ಹೋಗುವಾಗ ಒಂದು ರೈಟ್ ಸೈಡಲ್ಲಿ ಉಂಟು ಬಾಬನ ಮಂದಿರ. ತುಂಬ ಖುಷಿ ಆಗ್ತದೆ. ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ವಿಶೇಷ ಪೂಜೆ ಇದೆ. ರಾತ್ರಿ 6 ಗಂಟೆಗೆ ಬನ್ನಿ. ಸಂಜೆ 6 ಗಂಟೆಗೆ ಬಂದರೆ ನಿಮಗೆ ಏನು ಪೂಜೆ ಮಾಡಿಸೋದಿದ್ರೂ ಮಾಡಿಸಬಹುದು. ಹಾಗೆ ಒಂದು ಪೂಜೆ ಮಾಡಿಸೋದಾದರೆ ನಿಮ್ಮ ಇಷ್ಟ ಪ್ರಕಾರ ಮಾಡಿಸ್ಬೋದು. ಹಾಗೆ ನಿಮಗೆ ಏನಾದರೂ ತಾಪತ್ರಯ ತೊಂದರೆ ಇದ್ದರೆ ಅದು ಕೂಡ ಪೂಜೆ ಉಂಟಲ್ಲಿ. ಎಲ್ಲ ನಿಮಗೆ ಪರಿಹಾರ ಮಾಡಿಕೊಡ್ತಾರೆ ಸ್ವಾಮೀಜಿ. ಒಳ್ಳೆಯ ಒಂದು ಹತ್ತಿರದವರೇ ಆಗಲಿ ದೂರದವರೇ ಆಗಲಿ ಭೇದ ಭಾವ ಇಲ್ಲದೆ ಇರುವಂಥ ಸ್ವಾಮೀಜಂದ್ರವರೇ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಮಗೆ ಮನಸ್ಸು ತುಂಬಿ ಬರ್ತದೆ. ಹಾಗೆ ಬರಲೇಬೇಕಾದಂಥ ಒಂದು ಬಾಬನ ಮಂದಿರ ಅಂದರೆ ಸಾಯಿ ಮಂದಿರ. ಇಲ್ಲಿ ಶಂಕರಾಪುರದ ಸಾಯಿ ಮಂದಿರ. ಹಾಗೆ ನಾನು ಮೊದಲು ಕೂಡ ಹೋಗಿದ್ದೆ. ಆಗ ಇಷ್ಟೊಂದು ಈ ಕಾಲಭೈರವನ ದೇವಸ್ಥಾನ ಎಲ್ಲ ಇರಲಿಲ್ಲ. ಆ ನಂತರ ಆದದ್ದು. ಈಗ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆಲ್ಲ ವಿಶೇಷ ಪೂಜೆ ಇದೆ ನೋಡಿ. ಹಾಗೆ ವಿಶೇಷ ಪೂಜೆಗೆ ಒಂದು ಸಲ ಹೋಗುವಂತ ಅನಿಸಿ ಬಂದಿದ್ದೇನೆ. ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ನೀವು ಬನ್ನಿ ಅಂತ ಹೇಳ್ತಾ ನಾವು ಪೂಜೆಯನ್ನು ನೋಡೋಣ. ರಾತ್ರಿ 10 ಗಂಟೆ ಎಲ್ಲ ಆಗ್ತದೆ ಪೂಜೆ ಮುಗಿಯುವಾಗ. ಆದರೆ ಪೂಜೆ ಮುಗಿದು ಮತ್ತೆ ನಾವು ಏನಪ್ಪ ಮಾಡುವಂತ ತಲೆ ಬಿಸಿ ಬೇಡ. ಊಟ ಎಲ್ಲ ಅಲ್ಲಿಯೇ ಇದೆ. ಊಟ ಮುಗಿಸಿ ಹೋಗಬಹುದು.
ಬಂಧುಗಳೇ, ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ಸಾಯೀಶ್ವರ್ ದರ್ಬರಿನಲ್ಲಿ ಪ್ರತಿ ವರ್ಷ 3 ದಿನ ಸಂಜೆ ವೈಭವದ ಪಾಲ್ಕಿ ಉತ್ಸವ ನಡೆಯುತ್ತದೆ. ಈ ಪಾಲ್ಕಿಯ ಬಗ್ಗೆ ಒಂದಷ್ಟು ಚಮತ್ಕಾರಗಳಿವೆ. ಈ ಕ್ಷೇತ್ರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಕೊರೋನಾ ಇದ್ದ ಕಾರಣ ತಾತ್ಕಾಲಿಕವಾಗಿ ಪಾಲ್ಕಿ ಉತ್ಸವ ಮಾಡಲು ಮುಂಬೈಯಿಂದ ಒಂದು ಪಾಲ್ಕಿಯನ್ನ ತರಿಸ್ತೇವೆ. ಆ ಪಾಲ್ಕಿ ಮುಂಬೈಯಿಂದ ಶಿರಡಿಗೆ 24 ಬಾರಿ ಪಾದಯಾತ್ರೆಯಲ್ಲಿ ಸಂಚರಿಸಿದಂತ ಪಾಲ್ಕಿ. ಅದನ್ನ ತಾತ್ಕಾಲಿಕವಾಗಿ ಒಂದು ಉತ್ಸವಕ್ಕಾಗಿ ನಾವು ಅಲ್ಲಿಂದ ತರಿಸ್ತೀವಿ. ಕೊರೋನಾ ಇದ್ದ ಸಂದರ್ಭದಲ್ಲಿ ಇಲ್ಲಿ ಉತ್ಸವನ ಮಾಡ್ಲಿಕ್ಕೆ ಆಗುದಿಲ್ಲ. ಕಡೆಗೆ ಆ ಪಾಲ್ಕಿ ಕ್ಷೇತ್ರದಲ್ಲೇ ಇರುತ್ತೆ. ಸುಮಾರು ಕೊರೋನಾ ಎಲ್ಲ ಮುಗಿದ ನಂತರ ನಾವು ಅವರಿಗೆ ಕರೆ ಮಾಡಿ ಹೇಳ್ತೀವಿ, ಈ ಪಾಲ್ಕಿಯನ್ನ ನೀವು ನಿಮ್ಗೆ ಹಿಂದೆ ಕಳಿಸ್ತೀವಿ ಅಂತ ಹೇಳಿ. ಆಗ ಅವರು ಹೇಳ್ತಾರೆ, ಆ ಪಾಲ್ಕಿಯನ್ನ ಮತ್ತೆ ನಮ್ಗೆ ಕಳಿಸೋದು ಬೇಡ, ಕ್ಷೇತ್ರದಲ್ಲೇ ಇರಲಿ, ನಾವು ಹೊಸದಾಗಿ ಬೇರೆ ಪಾಲ್ಕಿ ಮಾಡಿದೀವಿ ಅಂತ ಹೇಳಿ ಅವರು ಹೇಳ್ತಾರೆ. ಒಂದು ಕ್ಷೇತ್ರ ಇವತ್ತು ಆ ಪಾಲ್ಕಿಯನ್ನ ವರ್ಷಕ್ಕೆ 3 ಬಾರಿ ಈ ದರ್ಬಾರ್ ಸಂದರ್ಭದಲ್ಲಿ ವಿಶೇಷವಾದಂತಹ ಉತ್ಸವದಲ್ಲಿ ನಾವು ಆ ಪಾಲ್ಕಿಯನ್ನು ಉಪಯೋಗ ಮಾಡ್ತೀವಿ. ಆ ಪಾಲ್ಕಿಯ ಚಮತ್ಕಾರವನ್ನ, ಆ ಪಾಲ್ಕಿಯ ಒಂದು ದರ್ಶನವನ್ನ ವರ್ಷದಲ್ಲಿ 3 ದಿನ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ನಡೆಯುವಂತಹ ಜುಲೈ ತಿಂಗಳ 27, 28, 29ರ ದರ್ಬಾರಲ್ಲಿ ಈ ಪಾಲ್ಕಿಯ ದರ್ಶನವನ್ನ ಪಡೆಯಲು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಮ್ಗೆಲ್ಲರಿಗೂ ಶುಭವಾಗಲಿ. ನಮಸ್ತೆ. ಜೈ ಶ್ರೀರಾಮ್.